ಒಳ್ಳೆ ಗೊತ್ತುಂಡೆ ಬೈಕ್ ಬತ್ತೊಂದು ಹೊರನಾಡು ಹೋದ್ನುಲ್ಲೆ ಬಾ ಸಾಕಾಂಡು ಒಂಜಿ 50 ಕಿಲೋಮೀಟರ್ 50 ಕಿಲೋಮೀಟರ್ ರನ್ ಮಂತೆ ನಲ್ಲೊಂಜಿ 50 ಕಿಲೋಮೀಟರ್ ಉಂಡು ಹೊರ ವ್ಯೂ ತುಳಿ ವಾವ್ ಈ ಸೈಡ್ ಹಿಡಿದು ಬರ್ತೇನೆ ಇಚ್ಚು ಪೋಡಿತ್ತೆ ನನ್ನ ಹೆಚ್ಚಿನ ಸಂಶಯ ಅದರ ಉಂಡು ಇಂಚು ಪೋಡು ಒಂಜಿ ಗಾಡಿ ಇಚ್ಚಿ ಯಾರು ಒರಿಯೊಲ್ಲೆ ಒಂಜಿ ಗಾಡಿ ತಿಕ್ಕಂಡು ಕೆಲವು ಊಡ್ದು ಹಚ್ಚಿದ್ದಾರೆ ಆರೆಂಚಿನ ಟಾಪ್ ವ್ಯೂ ಪೂರ ಇಟ್ಟುಂಡು ಸಾಕಂದುಂಡು ಹೋಯ್ತು ಗಾಡಿ ಹತ್ರ ಕಟೀಲ್ ಟೆಂಪಲ್ ಪೋದಿತ್ತೆ ಕಟೀಲ್ ಟೆಂಪಲ್ ಹಿಡ್ದು ಸೀದಾ ಬಿದ್ದಾಡ್ದು ಹೊರನಾಡು ಪೋಯ್ದೆ ಒಂಜಿ ಫ್ರೆಂಡ್ ಕೇಂಡೆ ಆಯ್ತು ಅದರ ಬೇಲುಂಡು ಬಂಡೆ ಹೋಯ್ ಬಂಡೆವ್ರ ಕೂಡ ಬೇಲುಂಡು ಬಂಡೆ ಸೊ ಯಾನು ಒರಿಯೇ ಇದಾಡ್ದೆ ಅದು ಕುದುರೆಮುಖಕ್ಕೆ നല്ല 10 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಕುದುರೆಮುಖಕ್ಕೆ ಉಂಟು ಅಯ್ಯೋ ಬೂಸಾಟು ಇದಾಡ್ದ್ರೆ ಅಲ್ಲಿ ಪೈ ದೊಮ್ಮಾತನ ಗಂಟೆ ಒಂಜಾಂಡು ಬಡ ಒಲ್ಲ ಉಂಡು ಅವನುಂಡು ಇದಾಡ್ಗ ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಭೂತದ ಲೆಕ್ಕ ಗುಡ್ಡ ತೋಜಿಣತೆ ಮಿತ್ತಿಡ್ದ ಅದೊಂದು ಗೊತ್ತಿಜ್ಜಿ ಬೊಟ್ಟೆ ಒಂದು ತೋಜಿನತೆ ಸ್ಟ್ರಕ್ಚರ್ ಎಡ್ಡುಂಡು ಮಿತ್ತು ರೈಲ್ವೆ ಟ್ರ್ಯಾಕ್ ಇತ್ತು ಲೆಕ್ಕ ತೋಜಿನ ಅತ್ತನ ಕಂಪೌಂಡ್ ಆದಿಪ್ಪೋಡು KYCLದ ಒಂದೊಂದು ಪಂಡೆ ಅಟ್ಟೊಂದು ಡ್ಯಾಮ್ ನನಗೆ ಕಡೆ ಅಂದಾಜು ಐತಿ ಅಲ್ಪೊಂಜಿ ಬೋರ್ಡ್ ತುಯ್ಯೆ ಸೊ ಲಕ್ಯ ಡ್ಯಾಮ್ ಅಲ್ಪೊಂಜಿ ಗೇಟ್ ಸೂಪರ್ ಉಂಟು ಡ್ಯಾಮ್ ಪವರ್ ಆಪಿಸಿ ಪವರ ಸಾದಿಪ್ಪು ಐಟಲಿಪ್ಪು ಐಟ ಆಪಿಜಿ ಮಾತ್ರ ವೀಳ್ತಿಲ್ಲ ಸಕ್ಕತ್ತುಂಡು ನೀರು ಉಂಡು ಗುಂಡಿ ಪೋಡು ಮಸ್ತ್ ಪತ್ರ ಮಾತ್ರ ಸೂಪರ್ ವ್ಯೂಸ್ ಹೋಗಿಲ್ಲ ನೀರದ ನೀವು ಆ ಪ್ಲೇಸಲ್ಲಿ ಇಲ್ಲ ಅಂತ ಗೊತ್ತಿದ್ವಿ ಕುದುರೆಮುಖ ನನ್ನೊಂದು 5 ಕಿಲೋಮೀಟರ್ ಬೇಕು ಪಚ್ಚಂಗ ಇದೆ ಒಂದು ಕುದುರೆಮುಖ ಭತ್ತ ಮೋಸ್ಟ್ಲಿ ಈ ಪ್ಲೇಸ್ ಹೆಸರೇನಮ್ಮ PPCC PP6 ಹಾಂ ಈ ಕಡೆ ಎಲ್ಲ ಫ್ಯಾಕ್ಟ್ರಿ ಇತ್ತಾ ಈ ಕಡೆ ಇದು ಕುದುರೆಮುಖ ಊರು ಈ ಸೈಡ್ ಇತ್ತು ನಿಮಗೆ ಈ ಸೈಡ್ ಫ್ಯಾಕ್ಟ್ರಿ ಇತ್ತು ಪಪ್ಪ ಅಂಚಿ ತೋಜುಂಡು ಜಸ್ಟ್ ಗರ್ತದ ಪುರ ತೋಜುಂಡು ಡೈಡ್ ಆಗ್ತಾನೆ ಏರ್ಲಿಜ್ಜೆ ಮೇರೆ ನೋಡ್ತಿರ್ಲೇರು ಮೂರು ಗಾಡಿ ಇತ್ತಂಜಿ 2-3 ಗಾಡಿ ತಿಂತಾರೆ ಅವಳು ಫಾರೆಸ್ಟ್ ಗಾಡಿನ ಒಕ್ಕ ಸಾಲಕ್ಕೆ ತುಳು ಎಲ್ಲ ಬರುತ್ತಾ ನಿಮಗೆ ಬರಲ್ಲ ನೀವು ಇಲ್ಲೇ ಅವರೇನಾ ಹೌದಾ ನೀವು ನಿಮ್ಮದು ಮನೆ ಆ ಕಡೆ ಹೋಗ್ಬೇಕಾ ಇದ್ರ ಒಳಗಡೆ ಇದರಲ್ಲಿ ಆ ಕಡೆ ಮನೇನು ಇದೆಯಾ ಈಗಲೂ ಓಹ್ ಎಷ್ಟು ಮನೆ ಇದಾವೆ ಅಂದಾಜು ಓ ಅಷ್ಟಿದೆ ಓಕೆ ಸಿಟಿಗೆ ಅಂದರೆ ಕಳಸ ಹೋಗುತ್ತೆ 20 ಕಿಲೋಮೀಟ್ರು ಇದು ನಿಮ್ಮ ಊರು ತನಕನೇ ಹೀಗೆ ಬಿಲ್ಡಿಂಗ್ಸ್ ಇದಾವ ಅಥವಾ ಇಲ್ಲಿ ಮಾತ್ರ ಇರೋದಾ ಬೌಂಡ್ರಿ ಅಷ್ಟೇ ನೆಕ್ಸ್ಟ್ ಫ್ಯೂಚರ್ ಡೋರಾ ಈ ಊರಿಗೂ ಗುಡ್ಡ ಉಂಡಿಗೆ ಫುಲ್ಲು ಆ ಊರು ಬರೋ ಪೋರ ಟೈಮ್ ಅನ್ಕೋ ಏರಾಡ್ಲ ಕಳಸದಕ್ಲಿ ಇಂಚಿದಕ್ಲಿ ಎಲ್ಲ ಗುಡ್ತಿತ್ತು ನನಗೆ ದಿನ ಏನು ಜಸ್ಟ್ ಟೆಂಪಲ್ ಪವರ್ ಅಂತ ಬರ್ತೀನಿ ಹೊರನಾಡು ಬಟ್ ಸಾದಿ ಮಧ್ಯೆ ತಿಕ್ಕಿನು ಮುಂತೆ ಟೈಮ್ ವೇಸ್ಟ್ ಮಾಡ್ತಿಲ್ಲ ಹೊರನಾಡು ನಲ್ಲೊಂಜಿ ಕಡಿಮೆ ಉಂಟು
30 ಕಿಲೋಮೀಟ್ರು. ಹೊರನಾಡು ಇನ್ನೊಂದು 30 ಕಿಲೋಮೀಟ್ರ್ ಇದೆಯಲ್ಲ, 28 ಕಿಲೋಮೀಟ್ರು. ಇದರಲ್ಲೇ ಹೋಗ್ಬೇಕಲ್ಲ, ಒಂದೆರಡು. ವಾವ್ ಬಚ್ಚಂಗ ಏಟೆ ಚಾಂಡ್ ಅರ್ಧ ತಿಂದೆ ಯಪ್ಪ. ಅಂಚಿಡು ಗರ್ತದ ಹೊರಟೋಚಿಡು ಬಟ್ ಓವರ್ ಆಫ್ ನಿಜ ಗೊತ್ತಿಚ್ಚಿ ಕಂಪೌಂಡ್ ಮಲ್ಲ ಈ ಗುಡ್ಡೆ ಉಂಡಕ, ಈ ಗುಡ್ಡೆ ಪೂರ ಗರ್ತದ ನಂದು ತೋಜುಂಡು ತೋಲಿ ಮೈನ್ಸ್ ಒಂಥರ ಗರ್ತಿದ್ಲಕ ಪಕ್ಕ ಐತೆ ಲ್ಯಾಂಡ್ ಸ್ಲೈಡಿಂಗ್ ಆತನು ಈ ಪೋರ್ಷನ್ ತುಲೆ, ಈ ಪೋರ್ಷನ್ ಲ್ಯಾಂಡ್ ಸ್ಲೈಡಿಂಗ್ ಆತನು. ಓಕೆ ಸುಮಾರು ಬಿಲ್ಡಿಂಗ್ ಮಾತಿರ್ತಾರೆ ನಾ ವೀಡಿಯೋ ಅವನಿದ್ದಾಳೆ ಓವರ್ ಹೀಟ್ ಆಗ್ತದೆ. ಸೊ ತುಲೆ ಬಟ್ ಆರು ಅಂಗಡಿದಾರು ಕೊಂಡೇರಿ ಎಟ್ಟಾರು ಹೋದು ತಿರ್ಕೊಂಡು ಸರ್ಕಲ್ ತಿಕ್ಕೊಂಡು ಐಟ್ ಸೀದಾ ಬರ್ತದೆ, ಅಂಚಿದ ರೋಡಿಗೆ ಬರ್ತದೆ. ಪೂರ ಆಗಿರ್ತದೆ ಬೇರೆ ಹೆಚ್ಚಾಗಿ ಇರ್ತಲೆ ಪೂರ ಬಂದಾತಲಿಕ್ಕೆ ಮೌಲೆಚ್ಚಿ. ಬಂದು ಬೇರೆ ಮಂದು ನಿಂತಾರ ಹೊರತು ಬಿಡ್ತೀವಿ ತಿರ್ತು ಅಂತ. ಕೈಕಲ್ಲಿ ಇಟ್ಟು ಬರ್ತೀರಿ ಅಷ್ಟೇ ರಾತ್ರಿ ಆಗಿರ್ಬೋದು. ಕ್ಯಾಂಟೀನ್ ಇತ್ತು ನಾನು ಸೇಮ್ ಮೇ ಬಿ ಇತ್ತೆಲ್ಲ ಓಪನ್ ಇರ್ತಾರೆ ಅವು ದೇವಸ್ಥಾನದ್ದು. ಶಾಲೆ ರೇಂಜ್ ಹಿಂದೆ ಐಟೆ ಬರ್ತಾನೆ ರೋಡ್ ಎಟೆ ಹೋಗಿ ಕೂಡ ಒಂಜಿ ಕಾಲಾಡು ಹೈವೇ ಆದಿತ್ತನ ರೋಡು ಕೆ ಐವಸ್ ಒಂದು ಸರ್ಕಲ್ ಜವಾಹರ್ ಲಾಲ್ ಗಾಡಿ ಮಾಡಿ ಸೂಪರ್ವೈಸರ್ ಸೆಕ್ಟರ್ 2 ಪೋಸ್ಟ್ ಆಗ್ತಿತ್ತು. ಅವು ಒಂದೊಂದು ಹೊರತು ದೊಡ್ಡ ಹೋಗುದು ಗೊತ್ತಿಲ್ಲ ಮಾತ್ರ ಬಿಲ್ಡಿಂಗ್ಸ್ ಮಸ್ತು. ಆ ಕಾಲಡ್ ಡ್ಯಾಮ್ ದಿಕ್ಕಿಡಲ್ಲ, ಡ್ಯಾಮ್ ಹೊಡೆದು ಒಂಚೂರು ತಿರ್ತು ಬಂದಾಗ ಅಲ್ಲಿ KIOCಯಲ್ಲಿ ಪೈಪ್ಲೈನ್ ಅಂದು ಮಾಡಿದೆ, ನೀರಿಗಲ್ಲಿ ಲೆಕ್ಕ ಮಾಡಿದೆ. ಆದ ಮೊದಲು ಇರ್ತಾರೆ ಬಂಡ ಅದಿರು ದೆತ್ತನೇನು ಗುಡ್ಲಾಗಿ ಪೈಪ್ಲೈನ್ ಕಡಪಡೋನಿರ್ತಾರೆ. ಸೊ ಪೈಪ್ಲೈನ್ ಎಂಚ ಕಡಪಡೋನಿರ್ತಾರೆ ಬಂಡ ಈ ಡ್ಯಾಮ್ ಹೊಡ್ದು ಪೈಪ್ಲೈನ್ ನೀರು ಮಿಕ್ಸ್ ಮಾಡ್ತದೆ. ಅದಿರು ದಾದುಂಡ ಅವನು ನೀರು ಮಿಕ್ಸ್ ಮಾಡ್ತದೆ. ನೀರು ತೊಟ್ಟಿಗೆ ಅದಿರನ್ನು ಕಡಪಡೋನಿರ್ತಾರೆ ಪೈಪ್ಲೈನ್. ಅವು ಗುಡ್ಲ ಹೋಗ್ತದೆ. ಎಕ್ಕಲ ಊರ್ದಲ್ಲಿ ಬರ್ತದೆ ಆಯ್ತಂಜಿ ಒಂದು ಏನು ಪೈಪ್ಲೈನ್ ಅದುಂಡು ಆಯ್ತು ದಾಲ ಕೃಷಿ ಮಲ್ಪುಲಕ್ಕೆ ಹೆಜ್ಜಿ ದಾಲ ಮಲ್ಪುಲಕ್ಕೆ ಹೆಜ್ಜೆ ಆಯ್ತು ಪನ್ಪುನಕ್ಕೆ ಎಂದಿನ ಬಟ್ ಎಂಕ್ಲಾಯ್ತ ಬಗ್ಗೆ ಐಡಿಯಾ ಇಚ್ಚಿ. ಸೊ ಇನ್ಫಾರ್ಮೇಷನ್ ಆದುಂಡ ಅದು ಕೊರಿಯಾರ್ರಿ. ಓಕೆ
ನಾನು ಒರಿಗೆ ಎಪ್ಪುನ ಹಿಡ್ದ ಹತ್ರ ವೀಡಿಯೋ ಅಂತ ಬಂಗ ಅವನು ಸೊ ಜಸ್ಟ್ ಏನು ಬೈಕ್ ಹಿಡ್ ಫೋನ್ ಅದಾದ ತೋತಿಲ್ಲ ಅದ್ರ ಮಾತ್ರ ಜಸ್ಟ್ ಚಿತ್ತೂರೇ ವೀಡಿಯೋ ಅಂತೀನಿ ಆಂಡ್ ಇಡಮುಟ್ಟ ಯಾವುದು ನೆಕ್ಸ್ಟ್ ಸ್ವಲ್ಪ ಉಂಟಾಗ ಅಲ್ಪ ವೀಡಿಯೋ ನೀವೊಂದು ಸಕ್ಕತ್ತುಂಡು ಮಾತ್ರ ಮಲೆನಾಡು ಮ್ಯಾಪ್ ಟೂ ಟೈಮ್ ಬಂತೇನೆ ಸೇಮ್ ಟೈಮ್ ಓನು ಮಧ್ಯ ಹೌದು ಅಯ್ಯೋ ನನ್ನ 1 ಕಿಲೋಮೀಟರ್ ಹೋಗೋಣ ಎಸ್ ಫೈನಲಿ ಇವತ್ತು ಮುಂತಲಿ ಟೆಂಪಲ್ ಪೋತಿಜಿ ಟೆಂಪಲ್ ಪೋದು ಬಕ್ಕ ಬಡಾಪ್ನ ಜೋರು ಟೆಂಪಲ್ ಪೋದಕ್ಕೆ ಬರ್ಕ ರಶ್ ಉಂಡು ಫುಲ್ಲು ರಶ್ ಉಂಡು ಸಾಕಾದ ಅನ್ಕೋದು ಬೈಕ್ ಕುಲ್ಲು ದೇವಸ್ಥಾನ ಕ್ಲೋಸ್ ನೋಡೋದು ಗೊತ್ತುಜಿ ಈಗ ಅಡ್ಡಿಗಿಲ್ಲ ಹರಿದೆ ತೊಂಡೆ ಸೊ ಅವನೇ ಕೊಡ್ತ ಅಲ್ಲ ಅನ್ನಪೂರ್ಣೇಶ್ವರಿ ಇದು ಬೆಸ್ಟ್ ವಿಷಯ ನೋಡ ದರ್ಶನ ಆಯ್ಚಿ ಒಪ್ಪನಿಜ್ಜೆ ಅಂಡೆ ಹೌದಾ ಟೆಂಪಲ್ ಚರದತ್ತ ಹುಣಸಿಗೆ ಅನ್ನ ಪ್ರಸಾದ ಮಧ್ಯದ ಉಳಿಸ್ಕೊಂಡು ದರ್ಶನ ಅಂಡಿ ಓಕೆ ಬಕ್ಕ ಅನ್ನ ಸಂತರಣ ಕೊನೆಡಿದ್ರೆ ಇಲ್ಲ ಪೋಯೆ ಪೋದು ಪ್ರಸಾದ ತಂದು ಬರ್ತೀನ ದೇವರನ್ನು ಕೈತಲ್ ತೂವರ ಆಯ್ಚಿ ದಾಯಪಂಡ ನಾನು ಫೋನಾಗ ಒಂಜಿ ನಿಮಿಷ ಲೇಟಾನು ನಾನು ಕುದೈಡ್ ಒಂಚೂರು ಚಾವಿ ಬೈಕಡೆ ಕುಡ್ದು ಬರ್ತಿದ್ದೆ ಸೊ ಅವೇನು ದೆತ್ತೊಂಡ್ರನ್ನು ರಿಟರ್ನ್ ಬರ್ತದೆ ರಿಟರ್ನ್ ಫೋನಾಗ ಅವ್ಳು ಬಾಕಿಲ್ ಪಾಡಿರು ಬಾಕಿಲ್ ಪಂಡ ಸ್ವಲ್ಪ ಕೈತಡೆ ಪೋರ ಜಾತೆ ಅಕ್ಕ ದೂರ ಓಡ್ತು ವಾ ನೆನಪಂದೆ ಸಡನ್ ಡಿಸೈಡ್ ಮಾಡ್ತದೆ ಒರಿಯೇ ಬರ್ತದೆ ಐತೆ ತಿಕ್ಕಿಗ ನೆಕ್ಸ್ಟ್ ವಿಡಿಯೋ